ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಚಾನಲ್. ಇವತ್ತು ಮಾಡ್ತಿದ್ವಿ ಪ್ರಾನ್ಸ್ ಚಿಲ್ಲಿ. ನೋಡಿ, ಪ್ರಾನ್ಸ್ ಈ ಥರ ಉಂಟು, ದೊಡ್ಡ ದೊಡ್ಡದು ಟೈಗರ್ ಪ್ರಾನ್ಸ್. ಈ ಕಟ್ ಮಾಡಿದ ವಿಧಾನ ನೋಡಿ, ಈ ಥರ ತೆಗೆದು ಈ ಥರ ತೆಗಿಬೇಕು. ಅದರ ಬೆನ್ನಿಂದ ಇದು ಉಂಟು, ಅದು ನರ ಒಂಥರ, ಅದು ತೆಗಿಬೇಕು. ಇದು ನೋಡಿ, ಈ ಥರ ಇಷ್ಟೆಲ್ಲ ಸಿಪ್ಪೆ ತೆಗೆದು ಈ ಥರ ಆಗ್ತದೆ. ಈಗ ಪ್ರಾನ್ಸ್ ಕಟ್ ಮಾಡಿ ಆಗಿದೆ, ಕ್ಲೀನ್ ಎಲ್ಲ ಆಗಿದೆ. ನೋಡಿ, ಈಗ ಮಸಾಲ ಹಾಕುವ. ಮಿಕ್ಸಿಗೆ ಹಾಕಿದ್ದೇನೆ ಮೆಣಸು. ಈಗ ಮಿಕ್ಸಿಯಲ್ಲಿ ಮೆಣಸು ಹಾಕಿದೆ, ಅದು ತೋರಿಸ್ಲಿಕ್ಕೆ ಆಗಲಿಲ್ಲ, ಖಾಲಿ ಮೆಣಸು ಮಾತ್ರ, ಉದ್ದ ಮೆಣಸು, ಒಂದು 15 ಮೆಣಸು. ಇದಕ್ಕೆ ಮಿಕ್ಸ್ ಮಾಡುವ. ಈಗ ಒಂದು ಸಣ್ಣ ಕಡೆಗೆ ಎಣ್ಣೆ ಹಾಕುವ. ಇನ್ನೊಂದು ಸೈಡಲ್ಲಿ ಒಂದು ಫ್ಯಾನ್ ಇಡುವ. ಫ್ಯಾನ್ ಹಾಕಿ ಎಣ್ಣೆ ಹಾಕುವ. ಸಾರಿ ಫ್ರೆಂಡ್ಸ್, ಇದು ಸ್ವಲ್ಪ ಬಾಯಿ ಮಿಸ್ಟೇಕ್ ಆಗಿದೆ. ಇದು ಫ್ಯಾನ್ ಇಟ್ಟು ಮತ್ತು ಸ್ವಲ್ಪ ಎಣ್ಣೆ ಹಾಕುವ. ಅದು ಪ್ರಾನ್ಸ್ ಫ್ರೈ ಮಾಡಲಿಕ್ಕೆ. ಈಗ ನೀರುಳ್ಳಿ ಹಾಕುವ. ಇದಕ್ಕೆ ಚಿಲ್ಲಿ ಪೇಸ್ಟ್ ಹಾಕಿದ್ದೇನೆ. ಈಗ ಅರಿಶಿನ ಪುಡಿ ಸ್ವಲ್ಪ, ಒಂದು ಅರ್ಧ ಸ್ಪೂನು, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಒಂದು ಮೊಟ್ಟೆ ಹಾಕುವ. ಒಂದು ಸಾಕು ಮೊಟ್ಟೆ. ಈಗ ಮಿಕ್ಸ್ ಮಾಡುವ. ಈಗ ಶುಂಠಿ ಬೆಳ್ಳುಳ್ಳಿ ಹಾಕುವ. ಈಗ ಟೊಮೆಟೊ ಹಾಕುವ, ಸ್ವಲ್ಪ ಹಾಕುವ, ಜಾಸ್ತಿ ಅಲ್ಲ. ಒಂದು ಸಣ್ಣ ಸಣ್ಣ 2. ಈಗ ಶುಂಠಿ ಬೆಳ್ಳುಳ್ಳಿ ನಾನು ಕಲ್ಲಲ್ಲಿ ಕುಟ್ಟಿ ಇದು ಗ್ರೈಂಡ್ ಮಾಡಿದ್ದೆ ನೋಡಿ, ಇದಕ್ಕೆ ಹಾಕುವ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡುವ. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡುವ. ಚೆನ್ನಾಗಿ ಮಿಕ್ಸ್ ಮಾಡುವ. ಇದಕ್ಕೆ ಕ್ಯಾಪ್ಸಿಕಮ್ ಕಟ್ ಮಾಡಿದ್ದನ್ನು ಹಾಕುವ. ಅದು ಸರಿ, ಇದು ಬೇಯಬಾರ್ದು, ಆಗಲಿಕ್ಕೆ ಸಿಕ್ಕಬೇಕು. ಸ್ವಲ್ಪ ಫ್ರೈ ಮಾಡಿದರೆ ಸಾಕದು, ಕರುಮುರುಮು ಆಗಬೇಕು ತಿನ್ನುವಾಗ. ಈಗ ಪ್ರಾನ್ಸ್ ಫ್ರೈ ಮಾಡುವ. ಅದು ಶಾಲು ಫ್ರೈ, ನಾವು ಡೀಪ್ ಫ್ರೈ ಮಾಡಲಿಲ್ಲ. ಅದು ಉಳಿದ ಮಸಾಲೆಯನ್ನು ಇದಕ್ಕೆ ಹಾಕುವ. ರೆಡ್ ಚಿಲ್ಲಿ, ಅದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ ಮಸಾಲೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡುವ. ಒಂದು ಅರ್ಧ ಸ್ಪೂನು ಚಿಲ್ಲಿ ಸಾಸ್ ಹಾಕಿ, ಒಂದು ಅರ್ಧ ಸ್ಪೂನು ರೆಡ್ ಚಿಲ್ಲಿ ಸಾಸ್. ಆಗ ಗ್ರೀನ್ ಚಿಲ್ಲಿ ಸಾಸ್ ಹಾಕಿದ್ದೀನಿ, ಈಗ ರೆಡ್ ಚಿಲ್ಲಿ ಸಾಸು ಮಿಕ್ಸ್ ಮಾಡಿ. ಈಗ ಸೋಯಾ ಸಾಸ್ ಅರ್ಧ ಸ್ಪೂನು, ಅರ್ಧ ಸ್ಪೂನು ಕೆಚಪ್, ಟೊಮೆಟೊ ಸಾಸ್. ಟೊಮೆಟೊ ಹಾಕಿದ್ದೀವಿ ನಾವು, ಸ್ವಲ್ಪ ಕೆಚಪ್, ಅದು ಟೇಸ್ಟ್ ಬರ್ತದೆ. ಈಗ ಮಗುಚಿ ಹಾಕುವ. ಇದು ಪ್ರಾನ್ಸನ್ನು ಫ್ರೈ ಆಗಿದೆ, ಒಂದು ಸೈಡ್, ಇನ್ನೊಂದು ಸೈಡ್ ಫ್ರೈ ಆಗಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು. ಇದಕ್ಕೆ ಸ್ವಲ್ಪನೇ ಸಾಕು. ಎಗ್ಗಿಗೆ ಚಿಲ್ಲಿಗೆ ಸ್ವಲ್ಪ ಅಲ್ಲ, ಸಾಲ್ಟ್ ಹಾಕೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿದರೆ ಆಯಿತು. ಈಗ ಪ್ರಾನ್ಸ್ ಆಯಿತು, ಇನ್ನು ಅದಕ್ಕೆ ಆ್ಯಡ್ ಮಾಡುವ. ಈಗ ಆ್ಯಡ್ ಮಾಡುವ ಇದಕ್ಕೆ ಪ್ರಾನ್ಸ್. ಈಗ ಮಿಕ್ಸ್ ಮಾಡೋಣ, ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಕಡೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕುವ, ಸ್ವಲ್ಪ ಪುದೀನ ಮಿಕ್ಸ್ ಮಾಡುವ. ಈಗ ಮುಚ್ಚಳ ಮುಚ್ಚುವ. ಇದಾಯಿತು. ಈಗ ನೋಡಿ, ಅದು ರೆಡಿಯಾಗಿದೆ. ಇದು ತುಂಬ ಟೇಸ್ಟಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರ್ತದೆ. ಆದರೆ ನಿಮಗೆ ಮೊಟ್ಟೆ ಬೇಕಾದರೆ ಹಾಕ್ಬೋದು, ಬಿಳಿ ಭಾಗ ಮೊಟ್ಟೆದು, ಅದು ಸ್ವಲ್ಪ ಫ್ರೈ ಮಾಡಿ ಎಗ್ ಥರ ಹಾಕಿ ಇದಕ್ಕೆ ಆ್ಯಡ್ ಮಾಡ್ಬೋದು. ಮತ್ತು ತುಂಬ ಟೇಸ್ಟಿಯಾಗಿರ್ತದೆ. ಇದೊಂದು ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಈ ರೆಸಿಪಿ ಇಷ್ಟವಾದರೆ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಓಕೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.